ಮಂಗಳೂರಿನ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಮಳಿಗೆಯಲ್ಲಿ ದಕ್ಷಿಣ ಭಾರತದ ಬೃಹತ್ ವಿಶ್ವ ವಜ್ರ ಪ್ರದರ್ಶನ ಶುಕ್ರವಾರ ಆರಂಭಗೊಂಡಿದೆ. ಜನವರಿ 5ರ ತನಕ ನಡೆಯಲಿರುವ ಈ ವಿಶ್ವ ವಜ್ರ ಪ್ರದರ್ಶನದಲ್ಲಿ ವಿನೂತನ ಶೈಲಿಯ ವಜ್ರಾಭರಣಗಳ ವಿಶಾಲ ಸಂಗ್ರಹ ಎಲ್ಲರನ್ನ ಆಕರ್ಷಿಸಲು ಸಿದ್ಧವಾಗಿದೆ. ಮಂಗಳೂರಿನಲ್ಲಿ ಅತ್ಯಂತ ವಿಶ್ವಸನೀಯ ವಜ್ರಾಭರಣಗಳ ಮಳಿಗೆಯಾಗಿರುವ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ನಲ್ಲಿ ಇಂದಿನಿಂದ ಜನವರಿ 5ರ ತನಕ ನಡೆಯುವ ವಿಶ್ವ ವಜ್ರ ಪ್ರದರ್ಶನ ಇಂದು ಆರಂಭಗೊಂಡಿತು. 15 ದಿನಗಳ ಕಾಲ ನಡೆಯಲಿರುವ ವಿಶ್ವ ವಜ್ರ ಪ್ರದರ್ಶನವನ್ನು ಯನಪೋಯ ಸಮೂಹ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ಕುಂಞಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಹಕರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಗ್ರಾಹಕರಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದರು. 2018 is coming around, and I'm sure 2018 will become sparkling and shining for this group. I wish them every success in their future endeavors. Thank you for inviting me for inaugurate this wonderful exhibition. ಇನ್ನು ಇನ್ಲ್ಯಾಂಡ್ ಗ್ರೂಪ್ನ ಸಿಎಂಡಿ ಸಿರಾಜ್ ಅಹಮದ್ ಬೆಲ್ಜಿಯಂ ಸಂಗ್ರಹವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿನೂತನ ಶೈಲಿಗೆ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಹೆಸರು ಪಡೆದುಕೊಂಡಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಶೈಲಿಯ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ಗಳು ಮಂಗಳೂರು ಜನತೆಗೆ ಮೆಚ್ಚುಗೆಯಾಗಲಿದೆ ಎಂದರು. Sultan is the right place for them to offer the purchase, because Sultan is a well-known name here now. They are doing wonderful job and by giving a wonderful service and competitive price and with a guaranteed price. ಗ್ರೇಡಿಂಗ್ ಯಂತ್ರವನ್ನ ಮಿಸ್ಬಾ ಮಹಿಳಾ ಕಾಲೇಜಿನ ಅಧ್ಯಕ್ಷ ಬಿಎಂ ಮುಮ್ತಾಜ್ ಅಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಸ್ಆರ್ಎಂ ಗ್ರೂಪ್ನ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಮುಕ್ಕಾ ಸೀ ಫುಡ್ ಇಂಡಸ್ಟ್ರೀಸ್ನ ಆಡಳಿತ ನಿರ್ದೇಶಕ ಕೆ ಮೊಹಮ್ಮದ್ ಹಾರಿಸ್, ಎಕ್ಸ್ಪರ್ಟೈಸ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಕೆಎಸ್ ಸೈಯದ್ ಕನ್ನಿರೆ, ಎಕೆ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಎಕೆ ಅಹಮದ್ ಹಾಜಿ, ಗ್ರ್ಯಾಂಡ್ ಪ್ಯಾಲೇಸ್ನ ಮಾಲಕ ಎಸ್ಎ ಶರೀಫ್, ಸುಲ್ತಾನ್ ಗ್ರೂಪ್ನ ಎಂಟಿ ಡಾಕ್ಟರ್ ಟಿಎಂ ಅಬ್ದುಲ್ ರವೂಫ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟಿಎಂ ಅಬ್ದುಲ್ ರಹೀಂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಗ್ರಾಹಕರಿಗೆ ಅಪರೂಪದ ವಜ್ರಾಭರಣಗಳನ್ನು ವೀಕ್ಷಿಸುವ ಹಾಗೂ ಖರೀದಿಸುವ ಅವಕಾಶವನ್ನು ಈ ಪ್ರದರ್ಶನದಲ್ಲಿ ಕಲ್ಪಿಸಲಾಗಿದೆ. ಇಟಲಿ, ಫ್ರಾನ್ಸ್, ಬೆಲ್ಜಿಯಂ, ಸಿಂಗಾಪುರ, ಟರ್ಕಿ, ಮಧ್ಯ ಏಷ್ಯಾದ ವಿಭಿನ್ನ ಹಾಗೂ ಅಪರೂಪದ ವಜ್ರಾಭರಣಗಳ ಸಂಗ್ರಹವಿದೆ. ಪ್ರತಿ ಕ್ಯಾರೆಟ್ ವಜ್ರಾಭರಣದ ಮೇಲೆ 8,000 ರೂಪಾಯಿ ರಿಯಾಯಿತಿ ಕೂಡ ಲಭ್ಯವಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.